ಬೆಂಗಳೂರು ರಸ್ತೆ ಮಧ್ಯೆ ಬಿಸಿ ರೋಡಿನ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ಹೋಟೆಲ್ ಒಂದಕ್ಕೆ ಕಳ್ಳರು ನುಗ್ಗಿ ಸಾವಿರಾರು ನಗದು ದೋಚಿದ ಘಟನೆ ನಡೆದಿದೆ. ಬಿಸಿ ರೋಡ್ನ ಕಿಶೋರ್ ಎಂಬುವರು ಮಾಲಕತ್ವದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಕೃಷ್ಣವಿಲಾಸ್ ಹೋಟೆಲ್ನಿಂದ ಕಳವು ಮಾಡಲಾಗಿದೆ. ಹೋಟೆಲ್ನ ಬೀಗವನ್ನು ಮುರಿದು ಶಟರ್ ತೆಗೆದು ಒಳನುಗ್ಗಿದ ಕಳ್ಳರು ಕ್ಯಾಶ್ ಕೌಂಟರ್ನಲ್ಲಿದ್ದು ಸುಮಾರು 30,000ಕ್ಕಿಂತಲೂ ಅಧಿಕ ನಗದನ್ನು ದೋಚಿಕೊಂಡು ಹೋಗಿದ್ದಾರೆ. ಕಳವು ನಡೆಸಿದ ಯುವಕರು ಹೋಟೆಲ್ ಹೊರಗಡೆ ಹಾಕಿರುವ ಸಿಸಿ ಕ್ಯಾಮೆರಾವನ್ನು ಮೇಲೆ ತಿರುಗಿಸಿ ಬಳಿಕ ಬೀಗ ಮುರಿದಿದ್ದಾರೆ. ಸುಮಾರು 1 ಗಂಟೆ 50 ನಿಮಿಷಕ್ಕೆ ಕಳ್ಳತನ ಮಾಡಲು ಬರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ಬಳಿಕ ಹೋಟೆಲ್ ಒಳಗಡೆ ನುಗ್ಗಿದ ಕಳ್ಳ ತಲೆಗೆ ಟೋಪಿ, ಮುಖಕ್ಕೆ ಟವೆಲ್ ಕಟ್ಟಿ ಕ್ಯಾಶ್ನಲ್ಲಿರುವ ನಗದನ್ನು ಕಳವು ಮಾಡುತ್ತಿರುವ ದೃಶ್ಯ ಸೆರೆಯಾಗಿದೆ.